ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನವೆಂಬರ್ 26ರಂದು ರಾತ್ರಿ ವಿಜೃಂಭಣೆಯ ಲಕ್ಷದೀಪೋತ್ಸವ ಜರುಗಿತು. ಸಂಜೆ ಶ್ರೀದೇವರ ಪೂಜೆ ಸಂದರ್ಭ ಭಕ್ತರು ದೇವಳದ ಒಳಾಂಗಣ, ರಥಬೀದಿ, ರಾಜಗೋಪುರದಲ್ಲಿ ಬೆಳಗಿಸಿದ ಹಣತೆ ದೀಪದಿಂದ ದೇವಳ ಪೂರ್ತಿಯಾಗಿ ದೀಪಾಲಂಕೃತದಿಂದ ಅಲಂಕಾರಗೊಂಡಿತು. ರಥಬೀದಿಯ ಮಧ್ಯೆ ಹಣತೆಯ ರಂಗೋಲಿ ಬಿಡಿಸುವ ಕಾರ್ಯಕ್ರಮ ನಡೆಯಿತು. ಪೂಜೆಯ ಬಳಿಕ ಶ್ರೀದೇವರ ಬಲೆ ಉತ್ಸವ ಆರಂಭಗೊಂಡು ವಸಂತಕಟ್ಟೆ ಪೂಜೆ, ಚಂದ್ರಮಂಡಲ ರಥೋತ್ಸವ ನಡೆಯಿತು. ಬಳಿಕ ಶ್ರೀದೇವರು ಮಹಿಳಾ ಪೊಲೀಸ್ ಸ್ಟೇಷನ್ ಹಿಂಬದಿಯಲ್ಲಿರುವ ಕಟ್ಟೆಯಲ್ಲಿ ಪೂಜೆ ಸ್ವೀಕರಿಸಿ ಕೆರೆಯಲ್ಲಿ ತಪ್ಪೋತ್ಸವ ನಡೆಯಿತು. ದೇವಳದ ರಥಬೀದಿಯಲ್ಲಿ ಮಹಿಳಾ ಮಣಿಗಳು ರಂಗೋಲಿ ಬಿಡಿಸಿದ್ರು. ರಂಗೋಲಿಯ ಮಧ್ಯಭಾಗ ಮತ್ತು ಬದಿಗಳಲ್ಲಿ ಹಣತೆಗಳನ್ನ ಇಟ್ಟು ಸಂಜೆ ದೇವಳದ ಪೂಜೆಯ ಬಳಿಕ ದೀಪ ಬೆಳಗಿಸಲಾಯಿತು. ದೇವಳಕ್ಕೆ ನೇರ ಸಂಬಂಧವಿರುವ ಬೆಳ್ಳಿಪಾಡೆ ಮನೆತನದವರಿಂದ ಶ್ರೀದೇವರಿಗೆ ಏಕಾದಶ ರುದ್ರ ಸೇವೆ, ಬಾಲಗಣಪತಿ ದೇವರಿಗೆ ಗಣಹೋಮ ಸೇವೆ, ಮಧ್ಯಾಹ್ನ ಮಹಾಪೂಜೆಯ ಸೇವೆ ಮತ್ತು ಅನ್ನ ಸಂತರ್ಪಣೆ ನಡೆಯಿತು. ಬೆಳ್ಳಿಪಾಡಿ ಕುಟುಂಬಿಕರಾದ ಬೆಳ್ಳಿಪಾಡಿ ವಿಶ್ವನಾಥ್ ರೈ ಮತ್ತು ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ನೇತೃತ್ವದಲ್ಲಿ ದೇವಳದ ಗರ್ಭಗುಡಿಯ ಎದುರು ತುಪ್ಪದ ದೀಪ ಬೆಳಗಿಸಿ ಸಂಕಲ್ಪ ಪ್ರಾರ್ಥನೆ ನೆರವೇರಿಸಲಾಯಿತು. ಬಳಿಕ ಇತರ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಪ್ರತಿ ವರ್ಷ ನಡೆಯುವ ಲಕ್ಷ ದೀಪೋತ್ಸವದಂದು ಬೆಳ್ಳಿಪಾಡಿ ಕುಟುಂಬಿಕರಿಂದ ನಡೆಯುವ ಸೇವೆ ಶತಮಾನಗಳಿಂದ ನಡೆದುಕೊಂಡು ಬಂದಿದೆ. ಈ ಕುಟುಂಬದ ಸದಸ್ಯರು ದೇಶ ವಿದೇಶಗಳಲ್ಲಿದ್ದು ಸ್ಥಳೀಯವಾಗಿ ಇರುವವರು ಸೇವೆಯ ದಿನ ಹಾಜರಿರುತ್ತಾರೆ. ದೇವಳದಲ್ಲಿ ನಡೆಯುವ ಲಕ್ಷ ದೀಪೋತ್ಸವ ಮತ್ತು ಬ್ರಹ್ಮರಥೋತ್ಸವದಂದು ಬೆಳ್ಳಿಪಾಡಿ ಕುಟುಂಬಿಕರಿಗೆ ವಿಶೇಷ ಗೌರವ ನೀಡಲಾಗುತ್ತದೆ. ದೇವಳದ ಆಡಳಿತಾಧಿಕಾರಿ ವಿಷ್ಣು ಪ್ರಸಾದ್, ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ಕಚೇರಿಯ ವ್ಯವಸ್ಥಾಪಕ ಹರೀಶ್ ಶೆಟ್ಟಿ ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭ ಉಪಸ್ಥಿತರಿದ್ದರು. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.